ಕ್ಷೇತ್ರ ಧರ್ಮಸ್ಥಳಟು 48 ವರ್ಷದ ಸಾಮೂಹಿಕ ಮದ್ಮೆದ ಲೇಸು ಬುಧವಾರ ನಡೆದಿದೆ. ಒಟ್ಟು 102 ಜೋಡು ಮದ್ಮೆ ಇತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸತೀಶ್ ಬುಕ ಸಿಂಧು ಧರ್ಮಸ್ಥಳದ ಸಾಮೂಹಿಕ ಮದ್ಮೆಡೆ 16,251 ಜೋಡಿ ಎಂದು ಪೆರುಮೆಗೆ ಸಂದಿದರು. ಕ್ಷೇತ್ರ ಧರ್ಮಸ್ಥಳ ತನ್ನಿರಟ್ಟು ವರ್ಷಲ ಸಾಮೂಹಿಕ ಮದ್ಮೆ ನಡೆಸುತ್ತಿದ್ದು ಈ ಸರ್ತಿ ಬುಧವಾರ 48 ವರ್ಷದ ಲೀಸ್ ಅಟ್ಟಣೆದಿತ್ತು. ದುಂಬತ್ತ ಶ್ರೀ ಕ್ಷೇತ್ರದ್ದು 102 ಜೋಡು ಮದ್ಮಲಿನ ದಿಬ್ಬಣ ಪಿದಾಡದು ಅಮೃತ ವರ್ಷಿಣಿ ಸಭಾಭವನಗೂ ಬತ್ತಂಡು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ರಾಜ್ಯದ ಆರೋಗ್ಯ ಬೊಕ ಕುಟುಂಬ ಕಲ್ಯಾಣಾಧಿಕಾರಿ ಶಿವಾನಂದ ಪಾಟೀಲ್, ಕನ್ನಡ ಸಿನಿಮಾ ರಂಗದ ಶಿವರಾಜಕುಮಾರ್ ಬೊಕ ಗೀತಾ ಶಿವರಾಜಕುಮಾರ್, ಹೇಮಾವತಿ ವಿ ಹೆಗ್ಗಡೆ ಮುಕುಲು ಕರಿಯಣಿ ಕೊರ್ದು ಮದ್ಮಲಿಗೆ ಆಶೀರ್ವಾದ ಮಲ್ಪೇರು. ಮದ್ಮೆದ ಧಾರ್ಮಿಕ ವಿಧಿವಿಧಾನಗಳು ಮಂತ್ರ ಘೋಷದ ಒಟ್ಟುಗು 102 ಜೋಡಿಲೆಗೆ ಮದ್ಮೆ ಆದು ಅಕ್ಲು ಸಂಸಾರ ಪಂಪನ ಬದುಕಿಗೆ ಪಜ್ಜದಿ ಏರು ಕೈಕಂಜಲು ಕಿದಕ್ ಪೊಗ್ಗುನ ಪೊರ್ತು ಗೋಧೋಳಿ ಎಡ್ಡೆ ಮೂರ್ತೊಡು ಮದ್ಮಲ್ ಪಾಲ್ದೆ ತೊನ್ನೆಡ್ದು ಬೊಕ್ಕ ಮದ್ಮಾಲೆಗೆ ಕರಿಯಾಣಿ ಕಟ್ಟದು ಇರುವೇರೆಗಳ ಧಾರೆ ಮೈತದು ಸಾಮೂಹಿಕ ಮದ್ಮೆದ ಲೇಸ್ ನಡತ್ತಂಡು. ಹಾರವನ್ನು ಅರ್ಪಿಸಬೇಕು. ವರ ವಧುವಿಗೆ ಹಾರವನ್ನು ಅರ್ಪಿಸಿ ವೇದಿಕೆಯಿಂದ ಗಣೇಶನ ಕ್ಷಣ 102 ಸತಿಪತಿಗಳು ಧರ್ಮಸ್ಥಳ ಈ ಪುಣ್ಯ ಮಣ್ಣಿನಲ್ಲಿ ತಮ್ಮ ದಾಂಪತ್ಯ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನಬದ್ಧರಾಗುತ್ತಿದ್ದೇವೆ. ಮುತ್ತೈದೆಯರು ಆರತಿ ಬೆಳಗಿದರು. ವಿಶೇಷವಾಗಿ ಈ ಬಾರಿ ಟಿ ನರಸೀಪುರದ ಸತೀಶ್ ಹಾಗೂ ಗುಂಡ್ಲುಪೇಟೆಯ ಸಿಂಧೂಜಿ 12,261 ಜೋಡಿಗಳಾಗಿ ಗಮನಿಸಲಿದೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರುಕಾರ್ಮೆ ವಹಿಸಿದ್ದು ಕಾರ್ಯಕ್ರಮ ಉದ್ದಿಪನ ಮಾಡಿದರು. ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಶಿವಾನಂದ ಪಾಟೀಲ್ ಪಾತಿರ್ದು ಧರ್ಮಸ್ಥಳಟು ಹೆಗ್ಗಡೆರು ಒವ್ವೇ ಧರ್ಮ ಜಾತಿ ಪಂಥ ಭೇದ ಅಂತೆ ಮಾತಾ ಧರ್ಮಗಳನ್ನು ಒಟ್ಟು ಸೇರಾದು ಧರ್ಮ ಜಾಗೃತಿ ಮಲ್ತೊಂದುಲ್ಲೇರೆಂದು ಕಂಡಿರು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಕಡೆ ಸಾಮೂಹಿಕ ವಿವಾಹಗಳು ಪ್ರಾರಂಭ ಆಗಿದೆ. ನಮ್ಮ ಮೂಲ ಉದ್ದೇಶವು ಧರ್ಮಸ್ಥಳದಲ್ಲಿ ಸಾಮೂಹಿಕ ಆಗುವುದು ಒಂದಾದರೆ ಇದರ ಪರಿಣಾಮವಾಗಿ 100 ಕಡೆ ಸಾಮೂಹಿಕ ವಿವಾಹಗಳಾಗುವಂಥ ಕಲ್ಪನೆ ಬಂದದ್ದು ಬಹಳ ಸಂತೋಷಯುಕ್ತನೇ. ಸಚಿವರಾದ ಪಾಟೀಲರು ಹೇಳಿದರು, ನಮ್ಮ ಊರಲ್ಲಿ ಕೂಡ ನಾವು ಸಾಮೂಹಿಕ ವಿವಾಹವನ್ನು ಪ್ರಾರಂಭಿಸಿದ್ದೇವೆ ಅಂಥೇಳಿ. ಹೀಗೆ ಎಲ್ಲ ಕಡೆ ಆಗಿರುವಂತಹದ್ದು ಬಹಳ ಸಂತೋಷ. ಕನ್ನಡ ಸಿನಿಮಾದ ಪುದರ್ ಪೊಯ್ ಕಲಾವಿದರು ಶಿವರಾಜಕುಮಾರ್ ಪಾತಿರ್ದು ಶ್ರೀ ಮಂಜುನಾಥನ ಸಾನ್ನಿಧ್ಯಡು ಧರ್ಮದ ನೆಟ್ಟು ಮದ್ಮೆ ಆವೊಂದುಲ್ಲರು ಒಂದು ನಿಕ್ಲಿನ ಭಾಗ್ಯ 25ನೇ ವರ್ಷದ ಲೀಸಿದ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಪಾಲ್ದೆ ತಂದಿರು ಅಪಗ ತಾಳ್ನ ಬೈದೆ ಸರ್ವೇರಿಗಳ ಮಂಜುನಾಥ ಸ್ವಾಮಿ ಎಡ್ಡೆ ಮಾಲ್ಪಾಡನ್ನು ಪಂಡಿರು. ಅಪ್ಪಾಜಿ ಹೇಳ್ತಾ ಇದ್ರು, ಇದು ಬಂಗಾರದ ವರ್ಷ ಆಗಲಿ ವಜ್ರ ಮಹೋತ್ಸವ ಆಗಲಿ ಆ ಸಮಾರಂಭಕ್ಕೆ ನಾನು ಜೀವಂತವಾಗಿರಲಿ ಅಂತ ಕೇಳ್ಕೊತಾ ಇದ್ರು ಅವರು. ಆದರೆ ಇವತ್ತು 50th ಇಯರ್ಗೆ ನಾನು ಬಂದಿರೋದು ಅವ್ರ ಪರವಾಗಿ, ಅದು ನನಗೊಂಥರ ಎಲ್ಲೋ ಒಂದು ಕಡೆ ಅದು ತುಂಬ ಎಮೋಷ್ನಲಾಗಿ ಫೀಲ್ ಮಾಡ್ತಾಯಿದ್ದೀನಿ. ಅದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ನಾನು ಎಷ್ಟು ಮಟ್ಟಿಗೆ ದೊಡ್ಡವನು ಅಂತ ಗೊತ್ತಿಲ್ಲ, ಈ ಒಂದು ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋ ಒಂದು ಎಷ್ಟು ಮಟ್ಟಿಗೆ ದೊಡ್ಡವನು ಅಂತ ನಾನು ಗೊತ್ತಿಲ್ಲ ನನಗೆ. ಆದರೂ ನನಗೆ ಈ ಮರ್ಯಾದೆ ಕೊಡ್ತಾ ಇರೋದು ನನಗೆ ಭಾಳ ಖುಷಿ ಹಾಗೂ ಒಂದು ಹೆಮ್ಮೆ ಅಂತ ನಾನು ಫೀಲ್ ಮಾಡ್ತಾಯಿದ್ದೀನಿ. ಅಂಥ ತಂದೆ ತಾಯಿಗಳು ನಾನು ಮಗನಾಗಿ ಬಂದಿರೋದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ ಹೆಗ್ಗಡೆ ಗುರುಕಾರ್ಮೆದ ಭಾಷಣಗಳು ಮದ್ಮಲಿಗೆ ಆಶೀರ್ವಾದ ಮಂತದ್ದು ಧರ್ಮಸ್ಥಳದ ಸಾಮೂಹಿಕ ಮದ್ಮೆಡ್ದು ಉಮೇದು ಪಡೆದು ರಾಜ್ಯದೊರ್ಮೇಡು
ಸಾಮೂಹಿಕ ಮದ್ವೆ ನಡಪುನವು ಪೆರ್ಮೆದ ಸಂಗತಿ ಸಮಾಜ ಇತ್ತೆ ಗಟ್ಟಿಮುಟ್ಟು ಅವೊಂದುಂಡು ವರ್ಷೊಡ್ದು ವರ್ಷಗೂ ಸಾಮೂಹಿಕ ಮದ್ವೆ ಆಪುನಗಳ ಸಂಖ್ಯೆ ಕಮ್ಮಿ ಅವೊಂದು ಪುನವು ಮುಂದಕ್ಕೆ ಸಾಕ್ಷಿ ಎಂದು ಪಂಡೇರು.